ಯರ್ಮಾಳು ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ವಲಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ 6 ತಂಡಗಳು ಸೆಣಸಾಡಿದ್ದು ಅಂತಿಮವಾಗಿ ಯರ್ಮಾಳು ಗ್ರೌಂಡ್ ಫ್ರೆಂಡ್ಸ್ ತಂಡ ಪ್ರಥಮ ಪ್ರಶಸ್ತಿಯನ್ನು ಪಡೆದುಕೊಂಡಿತು. ಕೋವಿಡ್ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಕ್ರೀಡಾ ಚಟುವಟಿಕೆಗಳಿಗೆ ಚಾಲನೆ ನೀಡುವ ನಿಟ್ಟಿನಲ್ಲಿ ಹಾಗೂ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಯರ್ಮಾಳು ಗ್ರೌಂಡ್ ಫ್ರೆಂಡ್ಸ್ ಆಯೋಜಿಸಿದ ವಲಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಉಚ್ಚಿಲ, ಅದಮಾರು, ಶಾಂತಿಬೆಟ್ಟು, ಯರ್ಮಾಳು ಈ ಪ್ರದೇಶದ 6 ತಂಡಗಳು ಭಾಗವಹಿಸಿದ್ದವು. ಅಂತಿಮವಾಗಿ ಫೈನಲ್ ಪ್ರವೇಶಿಸಿದ ಗ್ರೌಂಡ್ ಫ್ರೆಂಡ್ಸ್ ಹಾಗೂ ಬೀಚ್ ಗೇಯ್ಸ್ ತಂಡ ಪ್ರಶಸ್ತಿ ಸುತ್ತಿನಲ್ಲಿ ಸೆಣಸಾಡಿ ಅಂತಿಮವಾಗಿ ಸತೀಶ್ ನೇತೃತ್ವದ ಯರ್ಮಾಳು ಗ್ರೌಂಡ್ ಫ್ರೆಂಡ್ಸ್ ಪ್ರಥಮ ಸ್ಥಾನಿಯಾಗಿ ಮೂಡಿಬಂದಿದೆ. ಲೀಗ್ ಹಂತದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಫೈನಲ್ ಪ್ರವೇಶ ಕಂಡ ರಫೀಕ್ ನೇತೃತ್ವದ ಬೀಚ್ ಗೇಯ್ಸ್ ದ್ವಿತೀಯ ಸ್ಥಾನಿಯಾಗಿದೆ. ಸರಳವಾಗಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ನಿತೇಶ್ ಅವರು, ಕ್ರಿಕೆಟ್ ಪಂದ್ಯಾಕೂಟ ಯಶಸ್ವಿಯಾಗಲು ಕಾರಣರಾದ ಕ್ರೀಡಾಪಟುಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ 6 ತಂಡಗಳು ಸೆಣಸಾಡಿವೆ. ಯರ್ಮಾಳು, ಪೂಂದಾಡು ಹಾಗೂ ಅದಮಾರು, ಹಾಗೆಯೇ ಪಕ್ಕದ ಊರಾದ ಉಚ್ಚಿಲ ಅಲ್ಲಿನ 2 ತಂಡಗಳು, ಒಟ್ಟಾಗಿ 6 ತಂಡಗಳು. ಇದು ಯರ್ಮಾಳಿನ ವಲಯ ಮಟ್ಟದ ಕ್ರೀಡಾಕೂಟ. ಇದರಲ್ಲಿ ಸೆಣಸಾಡಿ ಫೈನಲ್ಗೆ ಬಂದ 2 ತಂಡಗಳು DP ಗೈಸ್ ಯರ್ಮಾಳ್ ತಂಡ ಹಾಗೂ ಗ್ರೌಂಡ್ ಫ್ರೆಂಡ್ಸ್ ಯರ್ಮಾಳ್ ತಂಡ. ಇದರಲ್ಲಿ ಫೈನಲಲ್ಲಿ ಸೆಣಸಾಡಿ ಗ್ರೌಂಡ್ ಫ್ರೆಂಡ್ಸ್ ಯರ್ಮಾಳ್ ವಿಜೇತವಾಗಿದೆ. ಈ ಸಂದರ್ಭ ಸ್ಥಳೀಯ ಪ್ರಮುಖರಾದ ಸಂತೋಷ್ ಕೋಟ್ಯಾನ್, ಗಿರೀಶ್ ಮುಂತಾದವರಿದ್ದರು.